ಕರಾವಳಿಯ ಸಮಗ್ರ ಅಭಿವೃದ್ಧಿ ಮತ್ತು ಎಲ್ಲ ವರ್ಗಗಳ ಹಿತವನ್ನು ಕಾಯ್ದುಕೊಳ್ಳುವ ಗುರಿಯನ್ನಿರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಕರಾವಳಿಗೆ ಪ್ರತ್ಯೇಕ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಮೂಲದ ಕರ್ನಾಟಕ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹಾಗೂ ವಿಧಾನಸಭೆಯ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅವರಿಗೆ ಅಭಿನಂದನಾ ಸಮಿತಿ ವತಿಯಿಂದ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸನ್ಮಾನ ನೆರವೇರಿಸಿ ಅವರು ಮಾತನಾಡಿದರು. ಮೀನುಗಾರರು, ಬಿಲ್ಲವರು, ಹಿಂದುಳಿದವರು ಸೇರಿದಂತೆ ಎಲ್ಲಾ ವರ್ಗಗಳಿಗೆ ಪೂರಕವಾದ ಪ್ರಣಾಳಿಕೆ ಇದಾಗಲಿದೆ. ಇದಕ್ಕಾಗಿ ತಾನು ಸದ್ಯದಲ್ಲೇ ಕರಾವಳಿಗೆ ಆಗಮಿಸಿ ಇಲ್ಲಿನ ನಾಯಕರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದೇವೆ ಎಂದು ಹೇಳಿದರು. ದೇಶ ಉಳಿಬೇಕು, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಮತ್ತೊಬ್ಬ ಸಿಕ್ಕಿಗೆ ಅಲ್ಪಸಂಖ್ಯಾತ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಲ್ಲ. ಆ ತೆಗೆದುಕೊಂಡಾದ್ರೆ ಏನಾಯ್ತು? ಆಹಾರ ಭದ್ರತೆ ಕಾನೂನು, ನರೇಗಾ ಆಯಿತು, ರೈಟ್ ಟು ಇನ್ಫಾರ್ಮೇಶನ್ ಆಯಿತು, ರೈಟ್ ಹೆಲ್ತ್ ವಿಚಾರದಲ್ಲಿ ಬಂತು. ಹಿಂಗೆಲ್ಲ ಕಾನೂನುಗಳನ್ನ ಯಾವತ್ತು ತೆಗೆದುಕೊಂಡು ಬಂದು ಈಗ ನೀವೇನು ಕರ್ತಾ ಇದ್ದೀರಿ? ಆಂಟಿ ಕನ್ವರ್ಷನ್ ಬಿಲ್, ಕೌನ್ಸಿಲಾಟರ್ ಬಿಲ್ಲು, ಅದ್ಯಾವುದೋ ರೈತರು ತೆಗೆದುಕೊಂಡು ಬಂದ್ರಿ. ಆ ರೈತರು ಏನು ಹೋರಾಟ ಪಾಪ ಅವರೆಲ್ಲ ಮಾಡಿದ್ರು, ನಾವೆಲ್ಲ ಹೋರಾಟ ಮಾಡಿದ್ರು, ನಮ್ಮೆಲ್ಲ ಕೇಸ್ ಹಾಕಿದ್ರು, ಎಲ್ಲ ನಾವೆಲ್ಲ ಬಂದವು. ಕೊನೆಗೆ ಎಲೆಕ್ಷನ್ ಮಧ್ಯೆ ಎಲೆಕ್ಷನ್ ಸೋತ ಬರ್ತೀವಿ ಅಂತ ಕೊನೆಗೆ ಯೂಟರ್ನ್ ಮಾಡಿ ದಯವಿಟ್ಟು ಮನ್ನಾ ಮಾಡಿ ಸ್ವಾಮಿ ಅಂತ ಕೇಳಿದ್ದಾರೆ. ಯಾಕೆ ಬೇಕಾಯ್ತು? ಈ ದೇಶದ ಪ್ರಧಾನಮಂತ್ರಿ ನಾವು ಈಗ ತಪ್ಪು ಮಾಡಿಬಿಟ್ಟಿದ್ವಿ ಅಂತ ಈ ದೇಶದ ಸಂವಿಧಾನ ಇದನ್ನ ಮಾಡಿ ಕಂಪ್ಲೀಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಬಿಲ್ ಮಾಡಿ ಅದನ್ನ ಕಾರ್ಯ ಮಾಡಿ ಈ ರೈತನಿಗೆ ಎದುರುಕೊಂಡು ಮತ್ತೆ ವಾಪಸ್ ಯೂಟರ್ನ್ ಆಗ್ಬೇಕಾಯ್ತಲ್ಲ. ಇದೇನ ನೀವು ಮಾಡ್ತಾ ಇರೋದು? ಯಾವ್ದಾದ್ರು ಒಂದು ಸಣ್ಣ ಅಭಿವೃದ್ಧಿಗೋಸ್ಕರ, ಈ ದೇಶದಲ್ಲಿ ಯುವಕರ ಬದಲಾವಣೆಗೋಸ್ಕರ, ಉತ್ತಮವಾದಂಥ ವಿದ್ಯಾಭ್ಯಾಸಕ್ಕೋಸ್ಕರ, ಉದ್ಯೋಗಗಳ ಸೃಷ್ಟಿ ಮಾಡಲಿಕ್ಕೋಸ್ಕರ ಯಾವ್ದಾದ್ರು ತಂದಿದ್ದೀರ? ದಿನ ಬೆಳಗ್ಗೆ ಎದ್ದು ಅನುಭವಿಸ್ತಾ ಇದ್ದೀವಿ. ಪ್ರತಿ ದಿನನೂ ಪಿಕ್ ಪಾಕೆಟ್ ಆಗ್ತಾ ಇದೆ. ನಾನು ಬರೀ ಗ್ಯಾಸು, ಪೆಟ್ರೋಲು, ಡೀಸೆಲ್ ವಿಚಾರ ಮಾತಾಡ್ತಿಲ್ಲ. ನೀವು ಯಾವುದೇ ಹೋಗಿ ಯಾರಿಗೂ ನಿಮ್ಮ ಇದು ಆದಾಯ ಡಬಲ್ ಏನಾಗ್ತಾ ಇಲ್ಲ. ನಿಮ್ಮ ರೈತರಿಗೆಲ್ಲ ಡಬಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಏನಾದ್ರು ಬೆಲೆ ಬೆಳೆದಂಥ ಪದಾರ್ಥಗಳೆಲ್ಲ ಡಬಲ್ ಆಗಿದೆಯಾ? ಇಲ್ಲ ಉದ್ಯೋಗದಲ್ಲಿ ಸಂಬಳ ಕೊಡೋರಿಗೆ ಏನಾದ್ರು ಡಬಲ್ ಆಗಿದೆಯಾ? ಯಾವುದೂ ಇಲ್ಲ. ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಅಭಿನಂದನಾ ಭಾಷಣವನ್ನ ಮಾಡಿ ಹರಿಪ್ರಸಾದ್ ಮತ್ತು ಯುಟಿ ಖಾದರ್ ಅವರನ್ನ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಸಿದ್ಧಾಂತದಲ್ಲಿ ಮುನ್ನಡೆದುಕೊಂಡಿರುವ ಪಕ್ಷ ಮತ್ತು ಇದರಿಂದ ಎಂದೂ ವಿಮುಖವಾಗಿಲ್ಲ. ಆರ್ಎಸ್ಎಸ್ ಬಿಜೆಪಿಯ ಕೋಮುವಾದವನ್ನ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಹಿಮ್ಮೆಟ್ಟಿಸಲಿದೆ ಎಂದು ಹೇಳಿದರು. ಯಾವುದಾದ್ರೂ ತಾಯಿ ಮಕ್ಕಳಿಗೆ ಇಂಜಿನಿಯರಿಂಗ್, ಡಾಕ್ಟರ್ ಓದಿಸಿ ಒಳ್ಳೆ ಕೆಲಸ ಸಿಗಲಿ, ಒಳ್ಳೆ ಇದಾಗಲಿ ಅಂತ ಹೇಳಿ ಮಾಡ್ತಾಳೆ ವಿನಃ BE MBBS ಮಾಡಿ ಪಕೋಡ ಮಾರಿ ಅಂತ ಹೇಳಿ ಯಾರು ಕಳಿಸೋದಿಲ್ಲ. ನಮ್ಮವರು ಪಕೋಡ, ಮಸಾಲ ದೋಸೆ, ಇಡ್ಲಿ, ವಡೆ ಮಾರಿ ಪ್ಲೇಟು ಗ್ಲಾಸು ತೊಳೆದು ಅವ್ರ ಮಕ್ಕಳನ್ನ ಬಹಳ ದೊಡ್ಡದಾಗಿ ಬೆಳೆಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಹೋಗಿ ಸರ್ಕಾರದಲ್ಲಿ ಯಾರು ಮಂಗಳೂರವರು, ಕೊಡಗಿನವರು, ಉಡುಪಿಯವರು ಯಾರು ಸಿಗೋದಿಲ್ಲ ಸರ್ಕಾರಿ ಕೆಲಸದಲ್ಲಿ. ನೋಡಿದ್ದೀರಾ? ಕಾದರ್ ವಿಧಾನಸೌಧದಲ್ಲಿ ಓಡಾಡ್ತಾರೆ, ಯಾರಾದ್ರೂ ತುಳು ಮಾತಾಡ್ತಾರ? ಸರ್ಕಾರಿ ಕೆಲಸದಲ್ಲಿ ಇಲ್ಲೇ ಇಲ್ಲ. ಮತ್ತೆ ಜೀವನ ಹೆಂಗ್ ನಡೆಸ್ತಾರೆ? ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದೇಶವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿರ್ತಕ್ಕಂಥದ್ದು. ಆದ್ರಿಂದ ಎಲ್ಲೋ ಅಪ್ಪಿತಪ್ಪಿ ಈಗ ಕೆಲವು ಘಟನೆಗಳು ನಡೀತಾ ಇದೆ. ಇದು ದಕ್ಷಿಣ ಕನ್ನಡದ ಜಿಲ್ಲೆಯ ಕೀರ್ತಿಗೆ ಮಸಿ ಬಳಿತಕ್ಕಂಥ ಕೆಲಸ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಸಹ ಎಚ್ಚರವಾಗಿರ್ಬೇಕಾಗತ್ತೆ. ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ಸಹ ನ್ಯಾಯದ ಪರವಾಗಿ ಹೋರಾಡಿರ್ತಕ್ಕಂಥವ್ರು, ದುರ್ಬಲ ವರ್ಗದವರ ಪರವಾಗಿ ನಿಂತವರು ಆ ಒಂದು ಜಿಲ್ಲೆ ಯಾವ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ನಾವೆಲ್ಲರೂ ಸಹ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಯುಟಿ ಖಾದರ್ ಅವರು, ಈ ಅಭಿನಂದನೆ ನನ್ನನ್ನು ಬೆಳೆಸಿದ ನನ್ನ ಕ್ಷೇತ್ರದ ಜನರಿಗೆ ಅರ್ಪಿಸುತ್ತೇನೆ ಎಂದರು. ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಿಂದಲೇ ಪಕ್ಷ ಸಂಘಟನೆಯನ್ನ ಬಲಪಡಿಸುವ ಕಾರ್ಯದಲ್ಲಿ ನಿರತರಾಗಿ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಜಯಗಳಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸನ್ನಿಧಿಯಲ್ಲಿ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಸೇರಿ ಒಂದು ಮಾದರಿಯ ಮತ್ತು ಒಂದು ಅರ್ಥಪೂರ್ಣವಾದ ಸನ್ಮಾನ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಎಲ್ಲ ಹಿರಿಯ ನಾಯಕರ ಅವರ ಜೀವನ ಚರಿತ್ರೆ ಮತ್ತು ವ್ಯಕ್ತಿತ್ವ ಅದು ನಮ್ಮ ಶಕ್ತಿ ಕೊಡುವಂತಹ ಒಂದು ವ್ಯಕ್ತಿತ್ವ ಆಗಿದೆ ಅಂತ ಹೇಳಿ
ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಈ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ನಮ್ಮ ಹಿರಿಯ ನಾಯಕರು ಯಾರಿದ್ದಾರೆ ಬಹುಶಃ ಅವರಿದ್ದಂಥ ರಾಜಕೀಯದ ಚಾಕಚಕ್ಯತೆ, ಪಕ್ಷದಲ್ಲಿರುವಂತಹ ನಿಷ್ಠೆ ಮತ್ತು ಪಕ್ಷಕ್ಕಾಗಿ ಮಾಡಿದಂಥ ತ್ಯಾಗ, ಅದರಿಂದ ಇವತ್ತು ಒಂದು ಸಣ್ಣ ಸ್ಥಾನದಿಂದ ಹಿಡಿದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇನ್ನೂ ಕೂಡ ಇದೆ ಅಂತ ತೋರಿಸಿಕೊಳ್ಳುವಂತ ಒಂದು ಬಹುಶಃ ಇವತ್ತೆಲ್ಲ ದಿಗ್ಗಜರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರನ್ನ ಒಂದು ದೊಡ್ಡ ಮಟ್ಟ ಉತ್ತೇಜನ ಪಡೆದುಕೊಂಡು ಮುಂದೆ ತಮ್ಮ ಬೂತ್ ಮಟ್ಟದಲ್ಲಿ ಕೂಡ ಸಂಘಟಿತರಾಗುವಂತ ಅವಕಾಶ ಆಗಬೇಕು. ನಾನು ಬಹುಶಃ ಜಿಲ್ಲಾದಂತೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹುಶಃ ನಾನು ರಾಜಕೀಯ ಸೇರೋ ಮುಂಚೆ ನಾನು ನ್ಯಾಷನಲ್ ಲೆವೆಲ್ ನಮ್ಮ ಬೈಕ್ ರೇಸ್, ಕಾರ್ ರೇಸಲ್ಲಿ ಚಾಂಪಿಯನ್ ಆಗಿದ್ದೆ. ಹಾಗೆ ಕೂಡ ಮಾಧ್ಯಮದಲ್ಲಿ ಬರೋದು ವಿಚಾರ ಇದೆ. ಕಾಲೇಜಿನಲ್ಲಿ ಡಿಗ್ರಿ ಲಾ ಕಾಲೇಜ್ ಯಾವಾಗ ಸೇರ್ತೇವೆ ಆಗಿನಲ್ಲಿ ಕೂಡ ಜಿಲ್ಲಾ NSU ಪ್ರಧಾನ ಕಾರ್ಯದರ್ಶಿ ಆಗಿ, ಅಧ್ಯಕ್ಷ ಆಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ ಸೇವೆ ಎಲ್ಲ ರೀತಿಯ ಕೂಡ ಅವಕಾಶ ಪಕ್ಷದಲ್ಲಿ ನನಗೆ ಸಿಕ್ಕಿ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದ್ರೆ ಅದು ಉಲ್ಲಾಸದ ಜನಸಾಮಾನ್ಯ ಕಾರ್ಯಕರ್ತರು ನಾನು ಅವರು ಯಾರು ಕೂಡ ಇವತ್ತು ಋಣಿಯಾಗಿರ್ತದೆ ಹೇಳುವಂತ ಮಾತನ್ನು ನಾನು ಇವತ್ತು ಬಯಸ್ತೇನೆ. ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವ ಬೀರಮಾನತ್ರಯವರು ಬಿಕೆ ಹರಿಪ್ರಸಾದ್ ಹಾಗೂ ಯುಟಿ ಖಾದರ್ ಅವರನ್ನು ಅಭಿನಂದಿಸಿದ್ರು. ಅಭಿನಂದನಾ ಸಮಿತಿಯ ಸಂಚಾಲಕ ಶಶಿಧರ್ ಹೆಗ್ಡೆ ಸ್ವಾಗತಿಸಿ ಪ್ರಸ್ತಾವನೆಗೆ ಇದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೇಂ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ, ಮಾಜಿ ಸಚಿವರಾದ ಕೆ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕರಾದ ವಿಜಯಕುಮಾರ್ ಶೆಟ್ಟಿ, ಮೊಯ್ದೀನ್ ಬಾಬಾ, ಶಕುಂತಲಾ ಶೆಟ್ಟಿ, ಜೆಆರ್ ಲೋಬು, ರಾಜ್ಯಸಭಾ ಸದಸ್ಯ ಇಬ್ರಾಹಿಂ, ನಾಯಕರಾದ ಮೊಹಮ್ಮದ್ ಮಸೂದ್, ಇಬ್ರಾಹಿಂ ಕೋಡಿಜಾಲ್, ಮೋಹನ್ ಪಿವಿ, ಮಿಥುನ್ ರೈ, ಧನಂಜಯ ಅಡ್ಪಂಗಾಯ, ರಾಜಶೇಖರ್ ಕೋಟ್ಯನ್, ಪ್ರಸಾದ್ ರಾಜ್ ಕಾಂಚನ್, ಮಮತಾ ಗಟ್ಟಿ, ಕವಿತಾ ಸನಿಲ್, ರಾಕೇಶ್ ಮಲಿ, ಡಾಕ್ಟರ್ ರಘು, ಹೇಮನಾಥ್ ಶೆಟ್ಟಿ, ಅಮೃತ್ ಶಣಿ ಮೊದಲಾದವರು ಅತಿಥಿಗಳಾಗಿದ್ದರು.